ಫ್ರೆಂಡ್ಸ್, ವೆಲ್ಕಮ್ ಟು ಅನುಷ ಸುವರ್ಣ ಕನ್ನಡ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಎಂಚೋಲ್ಲವ್ರು ಪೂರ ಇವಾಗ ಉಡುಪಿಯಲ್ಲಿ ತುಂಬಾನೇ ಒಂದು 2-3 ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ನಾನು ಇಲ್ಲಿ ಬರುವಾಗ ಸ್ವಲ್ಪ ಊರಿನ ಸ್ಟೈಲ್, ಹಳ್ಳಿ ಸ್ಟೈಲ್ ಎಲ್ಲ ಬ್ಲಾಗ್ ಎಲ್ಲ ಮಾಡುವ ಅಂತ ಅನ್ಕೊಂಡ್ ಬಂದದ್ದು. ಸೊ ಇಲ್ಲಿ ಬಂದು ಇವಾಗ ಮಳೆ ಬರೋದ್ರಿಂದ ಸ್ವಲ್ಪ ಹೊರಗಡೆನೆ ಹೋಗಕ್ಕಾಗ್ತಾ ಇಲ್ಲ. ಸೊ ಮನೆಯೊಳಗೆ ಏನಾದ್ರೂ ಒಂದು ಬ್ಲಾಗ್ ಅನ್ನ ಮಾಡ್ಬೇಕು. ಲಾಸ್ಟ್ ಒಂದು ಬ್ಲಾಗ್ ಅಲ್ಲಿ ನಾನೊಂದು ದೋಸೆ ಬಗ್ಗೆ ನಿಮ್ಮ ಹತ್ರ ಕೇಳಿದ್ದೆ, ಯಾವ ದೋಸೆ ಅಂತ. ಸೊ ಸುಮಾರು ಜನ ಎಲ್ಲ ನನಗೆ ರಿಪ್ಲೈ ಮಾಡಿದೀರಾ. ಅದರಲ್ಲೂ ನಾನು ಕೆಲವೊಂದು ಹೊಸ ಹೊಸ ಹೆಸರನ್ನ ನಿಮ್ಮಿಂದಾಗಿ ಕಲ್ತಿದ್ದೇನೆ. ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಆ ತರನು ಹೇಳ್ತಾರೆ ಅಂತ. ಸೊ ಯಾರೆಲ್ಲ ಕಮೆಂಟ್ ಮಾಡಿ ಹೇಳಿದೀರಾ ಎಲ್ರಿಗೂ ತುಂಬಾನೇ ಥ್ಯಾಂಕ್ಸ್. ಸೊ ಹಾಗೆ ಆ ದೋಸೆಯನ್ನ ಹೇಗೆ ಮಾಡೋದು, ಯಾವ್ದ್ರಲ್ಲಿ ಮಾಡೋದು ಅಂತ ಇವತ್ತು ನಾನು ತೋರಿಸ್ತೇನೆ ನಿಮ್ಗೆ. ನೋಡಿ, ಈ ತರ ಬರುತ್ತೆ ಅದರ ಕಾವಲಿ. ಮಣ್ಣಿನ ಮಾಡಿದ್ದು, ತುಂಬಾನೇ ಕೇರ್ಫುಲ್ ಆಗಿ ಯೂಸ್ ಮಾಡ್ಬೇಕಾಗ್ತದೆ. ಸೊ ಹಾಗೆ ಇವಾಗೆಲ್ಲ ತುಂಬಾನೇ ಒಂದು ಬೇರೆ ಬೇರೆ ಮೆಟಲ್ ನ ಯೂಸ್ ಮಾಡಿ ದೋಸೆ ಮಾಡುವಾಗೆ ಒಂದು ಕಾವಲಿಯನ್ನೆಲ್ಲ ರೆಡಿ ಮಾಡಿದ್ದಾರೆ. ಬಂದಿದೆ ಇವಾಗ ಮಾರ್ಕೆಟ್ ಅಲ್ಲಿ, ತುಂಬಾ ಜನ ಯೂಸ್ ಮಾಡ್ತಿರ್ಬೋದು. ಬಟ್ ಮೊದ್ಲಿನ ಕಾಲದಲ್ಲೆಲ್ಲ, ಇವಾಗ್ಲೂ ಕೂಡ ತುಂಬಾ ಯೂಸ್ ಮಾಡ್ತಾರೆ ಇದನ್ನು, ಮಣ್ಣಿನ ಕಾವಲಿಯನ್ನು. ಸೊ ನಾವು ಕೂಡ ಈ ತರ ಮಣ್ಣಿನ ಕಾವಲಿಯಲ್ಲೇ ಉಪ್ಪು ದೋಸೆಯನ್ನ ಮಾಡೋದು. ಸೊ ಹಾಗೆ ಈ ಕಾವಲಿ ಕೂಡ ಬರೋಕ್ಕಿಂತ ಮೊದ್ಲು ಕೂಡ ಆ ದೋಸೆಯನ್ನ ಮಾಡ್ತಿದ್ರು. ಸೊ ಆ ದೋಸೆ ಹೇಗ್ ಮಾಡ್ತಿದ್ರು, ಯಾವ್ದ್ರಲ್ಲಿ ಮಾಡ್ತಿದ್ರು ಗೊತ್ತಾ? ಮೊದ್ಲೆಲ್ಲ ಮಣ್ಣಿದು ಮಡಿಕೆ ಎಲ್ಲ ಬರ್ತಿತ್ತು, ದೊಡ್ಡ ದೊಡ್ಡದು ಮಡಿಕೆ ಎಲ್ಲ. ಸಪೋಸ್ ಅದು ಒಡೆದ್ರೆ ಒಡ್ದ ಒಂದು ಪಾತ್ರೆ ಇದು ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ ಅನ್ನೆಲ್ಲ ಈ ತರ ಶೇಪ್ ಅಲ್ಲಿ ಅವರು ಕಟ್ ಮಾಡಿ ಅದ್ರಲ್ಲಿ ಆ ದೋಸೆಯನ್ನ ಮಾಡ್ತಿದ್ರು. ಸೊ ಅದ್ರದ್ದು ನಾನೊಂದು ಮೊನ್ನೆ ಅಮ್ಮ ಮಾಡಿದ್ರು, ನಾನು ಅದನ್ನೇ ಯೂಸ್ ಮಾಡ್ಲಿಕ್ಕೆ ಹೇಳಿದ್ರು. ಸೊ ಅಮ್ಮ ಮಾಡಿದ್ರು. ಸೊ ಅದನ್ನ ನಾನು ನಿಮಗೆ ಕ್ಲಿಪ್ಸ್ ಹಾಕ್ತೇನೆ. ಸೊ ನಿಮ್ಗೂ ಕೂಡ ಒಂದು ನೋಡ್ದಾಗ ಆಗುತ್ತೆ ಸೊ ಅದನ್ನ ಹೇಗ್ ಮಾಡ್ತಾರೆ ಅಂತ. ಸೊ ಹಾಗೆ ನಾನಿವತ್ತು ಒಲೆಯಲ್ಲಿ ಯಾವ ತರ ಆ ಕಾವಲಿಯನ್ನ ಯೂಸ್ ಮಾಡಿ ಉಪ್ಪು ದೋಸೆ ಮಾಡೋದು ಅಂತ ನಿಮ್ಗೆ ತೋರಿಸ್ತೇನೆ. ನೋಡಿ, ಒಲೆಯಲ್ಲಿ ಮಾಡುವಾಗ ಈ ತರ ಒಲೆ ಹಚ್ಚಿ ಕಾವಲಿಯನ್ನ ಇಟ್ಟು ಕಾವಲಿ ಚೆನ್ನಾಗಿ ಬಿಸಿ ಆಗಬೇಕು. ಸೊ ಇದು ಮಣ್ಣಿನ ಕಾವಲಿ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು. ತುಂಬಾ ಜಾಗ್ರತೆಯಲ್ಲಿ ಯೂಸ್ ಮಾಡಿದರೆ ತುಂಬಾ ಟೈಮ್ ಬಾಳಿಕೆ ಬರುತ್ತೆ. ಸೊ ಹಾಗೆ ಕಾವಲಿ ಬಿಸಿ ಆದ ನಂತರ ನಾವು ದೋಸೆಗೆ ಮಾಡಿಟ್ಟ ಬ್ಯಾಟರನ್ನು ಹಾಕ್ಕೊಳ್ಬೇಕು. ಹಾಕೊಂಡ ನಂತರ ಒಂದು ಕೆಲವು ಸೆಕೆಂಡ್ಸಲ್ಲೇ ಅದರ ಮೇಲೆ ಎಲ್ಲ ಈ ಥರ ಹೋಲ್ಸ್ ಆಗುತ್ತೆ, ಈ ಥರ ಗುಳಿ ಬೀಳುತ್ತೆ. ಸೊ ಅದು ಎಲ್ಲ ಗುಳಿ ಬಿದ್ದ ನಂತರ ನಾವು ಅದಕ್ಕೆ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕು. ಮತ್ತು ಈ ದೋಸೆಯನ್ನು ಬರೀ ನಾವು ಒಂದೇ ಸೈಡಲ್ಲಿ ಕಾಯಿಸ್ಕೊಳ್ಳೋದು, ಮತ್ತು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಅದು ಮೇಲ್ಗಡೆ ಕೂಡ ಚೆನ್ನಾಗಿ ಬೇಯುತ್ತೆ. ಬೆಂದ ನಂತರ ಅದನ್ನು ಈ ಥರ ತೆಗೀತಾರೆ. ಸೊ ಫ್ರೆಂಡ್ಸ್, ನನಗೆ ನಿಮ್ಗೆ ಇವತ್ತೊಂದು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕಿತ್ತು. ಇದು ಲಾಸ್ಟ್ ಟೈಮ್ ನಾನು ಇದ್ರದ್ದು ಶಾಪಿಂಗ್ ಹಾಲ್ ಅಲ್ಲಿ ತೋರಿಸಿದ್ದೆ. ನಾನು ಇದರ ರಿವ್ಯೂ ಅನ್ನ ನಾನು ಯೂಸ್ ಮಾಡಿ ಕೊಡ್ತೇನೆ ಅಂತ ಹೇಳಿದೆ. ಇದು ಡಾಕ್ ಅವರದ್ದು ಸ್ಯಾಲಿಸಿಲಿಕ್ ಆಸಿಡ್ ಇರುವಂತದ್ದು ಒಂದು ಸಿರಮ್, ಆಂಟಿ ಆಕ್ನೆ ಫೇಸ್ ಸಿರಮ್. ಇದನ್ನ ನಾನು ಒಂದು ಕಂಟಿನ್ಯೂಸ್ 10 ದಿನ ಯೂಸ್ ಮಾಡಿದ್ದೇನೆ, ಬೆಳಿಗ್ಗೆ ಮತ್ತೆ ರಾತ್ರಿ. ಇದರದ್ದು ರಿವ್ಯೂ ಹೇಳ್ಬೇಕಂದ್ರೆ ಮೊದಲು ಇದರ ಪ್ಯಾಕೇಜಿಂಗ್ ಅನ್ನ ತೋರಿಸ್ತೇನೆ. ಸೊ ಈ ತರ ಪ್ಯಾಕೇಜಿಂಗ್ ಅಲ್ಲಿ ಬರುತ್ತೆ. ಇದು ಸಿರಮ್, ಹಾಗೆ ಇದು ಅಪ್ಲಿಕೇಟರ್ ಅದ್ರದ್ದು. ಇದರಿಂದ ತೆಗೆದು ಫೇಸ್ ಮೇಲೆ ಅಪ್ಲೈ ಮಾಡಿ ಡ್ಯಾಬಿಂಗ್ ಮೋಷನ್ ಅಲ್ಲಿ ಈ ತರ ನಾವು ಪ್ರೆಸ್ ಮಾಡಬೇಕು. ಇದನ್ನ ನಾನು 10 days ಯೂಸ್ ಮಾಡಿದ್ದೇನೆ. ಒಂದು ಹೇಳ್ಬೇಕಂದ್ರೆ ಪಿಂಪಲ್ಸ್ ಇದು ಯೂಸ್ ಮಾಡಿದ ನಂತರ ನಂಗೆ ಬರ್ಲಿಲ್ಲ. ಹಾಗೆ ಇನ್ನೊಂದು ಪೋರ್ಸ್ ಎಲ್ಲ ಇದ್ದದ್ದು ಕೆಲವೊಂದು ಇಲ್ಲಿ ಸಣ್ಣ ಸಣ್ಣ ಒಂದು 2-3 ಪೋರ್ಸ್ ಇದೆ, ಓಪನ್ ಪೋರ್ಸ್. ಸೊ ಅದಕ್ಕೆ ನನಗೆ ಇದರಿಂದ ಏನು ಯೂಸ್ ಆಗ್ಲಿಲ್ಲ ಅಂತ ಎಣಿಸ್ತಾ ಉಂಟು. ಯಾರ ಸ್ಕಿನ್ ತುಂಬಾನೇ ಆಯಿಲಿ ಇದೆ ಅವರಿಗೆ ಆಯಿಲ್ ಕಂಟ್ರೋಲ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಬಟ್ ನನ್ಗೆ ಇಲ್ಲಿ ಪಿಂಪಲ್ಸ್ ಇದು ಮಾರ್ಕ್ಸ್ ಇದ್ದಿತ್ತು, ಒಂದು ಇಲ್ಲಿದೆ ಮತ್ತೊಂದು 2-3 ಕಡೆ ಇಲ್ಲಿದೆ. ಇದು ನನ್ಗೆ ಅಷ್ಟು ಕಡಿಮೆ ಆದಾಗೆ ತೋರ್ಲಿಲ್ಲ. ನನ್ಗೆ ಹೇಗಿದೆ ಸ್ವಲ್ಪ ಒಂದು 100ರಲ್ಲಿ 10% ಸ್ವಲ್ಪ ಲೈಟ್ ಆಗಿರ್ಬೋದು ಅಷ್ಟೇನೆ. ಮತ್ತೆ ನನ್ಗೆ ಪಿಂಪಲ್ ಮಾರ್ಕ್ಸಿಗೆಲ್ಲ ಇದು ಅಷ್ಟೊಂದು ಯೂಸ್ ಆಗ್ಲಿಲ್ಲ. ಬಟ್ ಆಯಿಲ್ ಕಂಟ್ರೋಲ್ ಮಾಡುತ್ತೆ ಇದು. ನಮ್ಗೆ ತುಂಬಾನೇ ಆಯಿಲ್ ಸ್ಕಿನ್ ಇದ್ರೆ, ಆಯಿಲ್ ತುಂಬಾನೇ ನಮ್ಗೆ ನಮ್ಮ ಸ್ಕಿನ್ ಮೇಲೆ ಪ್ರೊಡ್ಯೂಸ್ ಆಗ್ತಾ ಇದ್ರೆ ಅದನ್ನ ಇದು ಕಂಟ್ರೋಲ್ ಮಾಡುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಆಯಿಲ್ ಸ್ಕಿನ್ ಇದ್ದವರು ತರಿಸೋದಾದ್ರೆ ಇದನ್ನ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೋಡ್ಬೋದು. ಹಾಗೆ ನೀವು ಯಾವುದೇ ಪ್ರಾಡಕ್ಟ್ ಅನ್ನ ಟ್ರೈ ಮಾಡುವಾಗ ಒಂದ್ಸಲ ಪ್ಯಾಚ್ ಟೆಸ್ಟ್ ಅನ್ನ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಸ್ಕಿನ್ ಅಲರ್ಜೀಸ್ ಇದ್ರೆ ಅಥವಾ ಏನಾದ್ರೂ ಸೆನ್ಸಿಟಿವ್ ಸ್ಕಿನ್ ಇದ್ರೆ ಎಲ್ಲಾ ಪ್ರಾಡಕ್ಟ್ ಸೂಟ್ ಆಗೋದಿಲ್ಲ. ಸೊ ನೀವು ಯೂಸ್ ಮಾಡೋಕ್ಕಿಂತ ಮೊದಲು ನೆಕ್ ಮೇಲೆ ಅಥವಾ ಇಲ್ಲಿ ಸೈಡ್ ಅಲ್ಲಿ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪನೇ ಪ್ರಾಡಕ್ಟ್ ಅನ್ನ ಹಾಕೊಂಡು. ಸೊ ನಿಮ್ಗೆ ಏನಾದ್ರೂ ಇರಿಟೇಷನ್ ಅಥವಾ ಏನು ಅಲರ್ಜಿ ಪ್ರಾಬ್ಲಮ್ ಆಗ್ಲಿಲ್ಲ ಅಂದ್ರೆ ಮತ್ತೆ ನೀವು ಅದನ್ನ ಯೂಸ್ ಮಾಡಬಹುದು. ಸೊ ಹಾಗೆ ನಾನಿವತ್ತು ಫುಲ್ ಖುಷಿಯಲ್ಲಿದ್ದೇನೆ. ಯಾಕೆ ಗೊತ್ತಾ? ಇವತ್ತು ನಮ್ಮ ಮನೆಯಲ್ಲಿ ವರ್ಲ್ಡ್ ಫೇಮಸ್ ಮ್ಯಾಂಗ್ಳೂರ್ ಕೋರಿ ರೊಟ್ಟಿ ರೆಸಿಪಿ ಆಗ್ತಾ ಇದೆ. ಸೊ
ಸೊ ಅಮ್ಮ ಮಾಡಿರುವಂತ ಕೋಳಿ ರೊಟ್ಟಿ ನಾನು ತುಂಬಾ ಟೈಮ್ ನಂತರ ತಿಂತಾ ಇದ್ದೇನೆ. ಇವಾಗಂತೂ ಎಲ್ಲರೂ ಮಾಡ್ತಾರೆ ಮನೆಯಲ್ಲಿ. ಜಾಸ್ತಿಯಾಗಿ ಗ್ಯಾಸ್ ಮೇಲೆ ಎಲ್ಲ ನಾವು ಮಸಾಲ ಎಲ್ಲ ಫ್ರೈ ಮಾಡಿ ಆಮೇಲೆ ಅದನ್ನ ಗ್ರೈಂಡ್ ಮಾಡಿ ಮಾಡೋದು. ಬಟ್ ನಾನು ಇವತ್ತು ಈ ಬ್ಲಾಗ್ ಅಲ್ಲಿ ಹೇಳೋಕೆ ಒಂದು ಕಾರಣ ಇದೆ. ಏನ್ ಗೊತ್ತಾ, ಸೊ ನಮ್ಮ ಹಳ್ಳಿಯಲ್ಲೆಲ್ಲ ಮೊದ್ಲಿಂದ ಇದು ಮಾಡ್ಕೊಂಡು ಬಂದದ್ದು. ಕೋಳಿ ರೊಟ್ಟಿ ಮಾಡೋದ್ರಲ್ಲಿ ಒಂದು ಸ್ಪೆಷಾಲಿಟಿ ಏನ್ ಹೇಳಿ ನೋಡುವ. ಏನ್ ಗೊತ್ತಾ, ಈ ಒಂದು ಟ್ರಿಕ್ಸ್ ಮೋಸ್ಟ್ಲಿ ಸಿಟಿಯಲ್ಲಿರುವವರು ನೋಡಿರ್ಲಿಕ್ಕಿಲ್ಲ. ಅದೇ ರೀತಿ ತುಂಬಾ ಜನ ಈಗಿನವ್ರಿಗೆ ಕೂಡ ಅಷ್ಟೊಂದು ಗೊತ್ತಿದೆ ಇಲ್ವೋ ಗೊತ್ತಿಲ್ಲ ನನಗೆ. ನಮ್ಮ ಅಮ್ಮ ಇದೇ ರೀತಿ ಮಾಡೋದು ಕೋಳಿ ರೊಟ್ಟಿಯನ್ನ. ಸೊ ಕೋಳಿ ರೊಟ್ಟಿ ಮಾಡುವಾಗ ಆನಿಯನ್ ಏನಿದೆ ನೋಡಿ, ಅದನ್ನ ನಾವು ಕೆಂಡದಲ್ಲಿ ಫ್ರೈ ಮಾಡ್ತೇವೆ. ಕೆಂಡದಲ್ಲಿ ಫ್ರೈ ಮಾಡಿ ಅದನ್ನ ಬೇಯಿಸ್ಕೊಂಡು ಆಮೇಲೆ ಅದರ ಸಿಪ್ಪೆ ಹೊರಗಿನದ್ದೆಲ್ಲ ಕಪ್ಪಾಗಿರ್ತದೆ ನೋಡಿ ಸಿಪ್ಪೆ, ಅದನ್ನ ತೆಗೆದು ಆಮೇಲೆ ಅದನ್ನ ಕಟ್ ಮಾಡಿ ಗ್ರೈಂಡ್ ಮಾಡೋದು. ಇದ್ರ ಟೇಸ್ಟ್ ಅಲ್ಲ, ನೀವು ಏನ್ ಗ್ಯಾಸ್ ಅಲ್ಲಿ ಫ್ರೈ ಮಾಡಿ ಆನಿಯನ್ ಅನ್ನ ಯಾವ್ದ್ರಲ್ಲಿ ಮಾಡಿ, ನೀವು ಕೆಂಡದಲ್ಲಿ ಬೇಯಿಸಿ ಮಾಡಿದಂತಹ ಒಂದು ಆನಿಯನ್ ಇದು ಪದಾರ್ಥ ಉಂಟು ನೋಡಿ, ಅದ್ರಾಗೆ ಟೇಸ್ಟ್ ಯಾವ್ದ್ರಲ್ಲೂ ಕೂಡ ಬರೋದಿಲ್ಲ. ತುಂಬಾನೇ ಟೇಸ್ಟಿ ಆಗಿ ಬರುತ್ತೆ. ಮೊದಲೆಲ್ಲ ನಮ್ಗೆ ಕೋಳಿ ಅಂದ್ರೆ ತುಂಬಾ ಅದ್ರದೊಂದು ಬೆಲೆ ಇರ್ತಿತ್ತು ಕೋಳಿ ಪದಾರ್ಥ ಮಾಡೋದಂದ್ರೆ. ಯಾಕಂದ್ರೆ ಮೊದಲು ನಮ್ಮ ಏನಾದ್ರು ಸ್ಪೆಷಲ್ ಒಕೇಶನ್ಸ್ ಇದ್ದಾಗ, ನಮ್ಮ ಬರ್ತ್ಡೇ ಇದ್ದಾಗ ಅಥವಾ ಏನಾದ್ರು ಹಬ್ಬಗಳಿದ್ದಾಗ ಮಾತ್ರ ಕೋಳಿ ಮಾಡೋದುಂಟು. ಸೊ ಅವಾಗೆಲ್ಲ ನಮ್ಗೆ ಕೋಳಿ ಮಾಡೋದಂದ್ರೆ ಹಬ್ಬಕ್ಕಿಂತ ಜಾಸ್ತಿಯಾಗಿ ಅವ ಮನೇಲಿ ಕೋಳಿ ಆಗ್ತಾ ಉಂಟಂತ ಒಂಥರ ಖುಷಿ ಇರ್ತದೆ. ಯಾವಾಗ ಬಂದು ಕೋಳಿ ತಿನ್ನೋದು ಅಂತೆಲ್ಲ ಸ್ಕೂಲಲ್ಲಿ ಇರುವಾಗೆಲ್ಲ ಅದೇ ತಲೆಯಲ್ಲಿ ಓಡ್ತಾ ಇರ್ತದೆ. ಬಟ್ ಇವಾಗೆಲ್ಲ ಹಾಗೆ ಏನಿಲ್ಲ, ಅದೆಲ್ಲ ಟೈಮ್ ಹೋಯ್ತು. ಇವಾಗ ಒಂಥರ ಡೈಲಿ ಕೋಳಿ ಇದ್ದಾಗ ಅದ್ರದ್ದೊಂದು ಅಷ್ಟು ಬೆಲೆ ಇಲ್ಲ ಇವಾಗ ಮೊದ್ಲಿದ್ದಷ್ಟು. ಸೊ ಅದು ಆನಿಯನ್ ಕೆಂಡದಲ್ಲಿ ಹೇಗೆ ಬೇಯಿಸ್ತಾರೆ, ಅದನ್ನ ಹೇಗೆ ತೆಗಿತಾರೆ, ಅದು ಹೇಗೆ ಕಾಣ್ತದೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಅದರ ಪರಿಮಳ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಒಂಥರ ಬೇರೆನೇ ಪರಿಮಳ, ನಂಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾನು ನಿಮ್ಗೆ ಅದರ ವಿಡಿಯೋ ತೋರಿಸ್ತಾನೆ ಹೇಗೆ ಅದನ್ನ ಮಾಡ್ತಾರೆ ಅಂತ. ಸೊ ನಮ್ಮ ಊರದ ಕಲೆಕ್ಪುರ ಮಸ್ತ್ ಜನ ಗೊತ್ತು. ಕೂರ್ಡೆ ಮಲ್ಲಾತಿನ ಕಲೆಕ್ಪುರ ಇಂಚಿತಿನ ಹುಂಜಿ ನಮ್ಮ ಗೆಂಡೋಡು ಬೇಯ್ಪದ ಮಲ್ಪನ ಅಂಚಿತಿನ ಹುಂಜಿ ಅವ್ ನೀರುಳ್ಳಿದ ಮಸ್ತ್ ಜನ ಗೊತ್ತು ಪೂಜೆ ಕಲೆಕ್ಪುರ ಅಥವಾ ಸಿಟಿಡ್ಪುರ ಮಲ್ಲಾತಿನ ಕಲೆಕ್ಪುರ ಅದು ಗೊತ್ತು ಪೂಜೆ ಐತ ಬಗ್ಗೆ ಒಂಜಿ. ಸೊ ಐಕೋಸ್ಕರ ನೀನು ಒಂಜಿ ನಮ್ಮ ಊರಿಡ್ ಕೋರಿ ರೊಟ್ಟಿ ಮಲ್ಪನಾಗ ಒಂಜಿ ಆನಿಯನ್ ಎಂಚ ಬೇಯ್ಪಾವೇರು ಗೆಂಡಡ್ ಪಾಡು ಪಂದ್ ಐಕೋಸ್ಕರ ನಾನು ತೋಜೊಂದುಲ್ಲೆ ಎರಗ್ಲ ಗೊತ್ತು ಪಂದಿನಗಳಿಗೆ ಒಂಜಿ ಚೂರು ಐತ ಬಗ್ಗೆ ಒಂಜಿ ಮಾಹಿತಿ ಸಿಕ್ಕಿಲ್ಲ ಕಾಪುಂಡ್ ಪಂದ್. ಪರಿಮಳ ಗೆತ್ತದು ಹಿಂದೆ ಇಂಚ ಮಲ್ಕೊಂಡು ಟೈಪ್ ಸ್ಮೆಲ್ ಆಯ್ತು ಬರ್ತದೆ, ಟೇಸ್ಟ್ ಅವ್ ನಮ್ಮ ಗ್ಯಾಸ್ ಫ್ರೈ ಮಾಡ್ಕೊಂಡು ಬರ್ತದೆ ಬರ್ಕೊಂಡು ಅದು ಇಂಚ ಪರಿಮಳ ಬರ್ತದೆ ಅನ್ನೋದು. ಅವೇ ಬೇತೆ ಒಂದೇ ಬೇತೆ ತ್ರಿಸ ಮತ್ತೆ ಇರ್ಲ ಇಂಚ ಮಲ್ಪುಜ ಹಾಕುದಿಲ್ಲ, ಐಟ್ಲ ಹಾಕು ಗ್ಯಾಸ್ ಇಲ್ಲ ಹಾಕು ಅಣ್ಣ ಒಂದು ಗೆಂಡದ ಪರಿಮಳ ಬರ್ತದೆ. ಒಂದೇ ಪರಿಮಳ ಮಾತ್ರ ಬೇಡ್ತೇನೆ ಒಂದು ಕಡೆ ನೈಕ್ ಪಾಡ್ನ. ಬರ್ಸ ಬಂದಾಗ ಬೆಚ್ಚ ಬೆಚ್ಚ ಕೋರಿ ರೊಟ್ಟಿ ತಿಂದ್ರೆ ಬಾರಿ ಖುಷಿ ಆಪುಂಡು ಊರುಡು. ನಮ್ಮ ಎದೆ ಮಲ್ಲ ಸ್ಟಾರ್ ಹೋಟೆಲ್ ಉಂಡು ನಮ್ಮ ಊರ್ದ ಕೋರಿ ರೊಟ್ಟಿ, ಅವ್ರ ಊರ್ದ ಒಂಜಿ ನೀರ್ ದೋಸೆ ಕೋರಿ ಸುಕ್ಕ ಒಂದೇ ಟೇಸ್ಟ್ ಮಾತ್ರ ಓ ಡಿಶ್ ಇಲ್ಲ ಮೀರು ಸಾರ ಅವನು ಆ ಟೇಸ್ಟ್ ತಗೊಂಡು. ಸೊ ಕೋರಿ ರೊಟ್ಟಿ ದೊಟ್ಟಿಗೆ ನಾನು ಚಿಕನ್ ಗೀ ರೋಸ್ಟ್ ಮಲ್ದ ಎಡ್ಡೆ ಕಾಂಬಿನೇಷನ್ ಖಾರ ಖಾರ ಅದು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಅಂಡ್ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಸೊ ನಾನು ನಿಮ್ಗೆ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ಸುವರ್ಣ ಕನ್ನಡ ವ್ಲಾಗ್ಸ್. ಬಾಯ್.